ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕದ ಅಬಕಾರಿ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ ಎಂಬ ಪ್ರಧಾನಿ ಮೋದಿ ಹೇಳಿಕೆಗೆ ಆಕ್ಷೇಪ ಕೇಳಿ ಬಂದಿದೆ. ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು ನಮ್ಮನ್ನ ನಮ್ಮಿಷ್ಟಕ್ಕೆ ಬಿಡಿ ಎಂದು ಮನವಿ ಮಾಡಿದೆ. ಕರ್ನಾಟಕ ಉಪಚುನಾವಣೆಯಲ್ಲಿ ಹಾಗೂ ಮಹಾರಾಷ್ಟ್ರ ಚುನಾವಣೆಗೆ ಕರ್ನಾಟಕ ಸರ್ಕಾರ ಅಬಕಾರಿ ಅಧಿಕಾರಿಗಳ ಮೂಲಕ ಹಣ ಸಂಗ್ರಹ ಮಾಡ್ತಾ ಇದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಅವರಿಗೆ ಈ ಮಾಹಿತಿ ಯಾರು ನೀಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ರಾಜ್ಯದ ಅಬಕಾರಿ ಸನ್ನದುದಾರರು ಕಳೆದ 15 ವರ್ಷಗಳಿಂದ ಎಲ್ಲಾ ಪಕ್ಷದ ಆಡಳಿತದಲ್ಲೂ ಸಮಸ್ಯೆ ಎದುರಿಸಿದೆ. ಈ ಬಾರಿ ಬೆಂಗಳೂರಿನಲ್ಲಿ ಪ್ರತಿಭಟನಾ ಸಭೆ ಮಾಡಿದ್ದು ಅದರಲ್ಲಿ 3,000 ಸನ್ನದುದಾರರು ಭಾಗಿಯಾಗಿದ್ದಾರೆ. ನವೆಂಬರ್ 20ರಂದು ರಾಜ್ಯದಲ್ಲಿ ಮದ್ಯ ಮಾರಾಟ ನಿಲ್ಲಿಸಿ ಪ್ರತಿಭಟನೆ ಕೂಡ ನಡೆಸಲಿದ್ದೇವೆ. ಪ್ರಮೋಷನ್ ಟ್ರಾನ್ಸ್ಫರ್ ಅಂತ ಅಧಿಕಾರಿಗಳು ಲಂಚದ ಬೇಡಿಕೆ ಇಡ್ತಾ ಇರುವುದರಿಂದ ನಮಗೆ ಸಮಸ್ಯೆ ಆಗಿದೆ. ಹಾಗಂತ ನಾವು ಯಾವುದೇ ಚುನಾವಣೆಗೆ ಹಣ ನೀಡಿಲ್ಲ. ನಮ್ಮನ್ನ ರಾಜಕೀಯಕ್ಕೆ ಎಳೆದು ತರಬೇಡಿ ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ ಹೆಗ್ಡೆ ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಅಬಕಾರಿ ಅಧಿಕಾರಿಗಳು ನಾವು ಪ್ರಮೋಷನಿಗೆ ಟ್ರಾನ್ಸ್ಫರಿಗೆ ಹಣ ಕೊಟ್ಟು ಮಾಡ್ಕೊಳ್ತಾ ಇದ್ದೇವೆ, ಆದ್ದರಿಂದ ನಮಗೆ ಜಾಸ್ತಿ ಲಂಚ ಕೊಡಿ ಅಂತ ಹೇಳ್ತಾರೆ ಅನ್ನೋದನ್ನು ನಾವು ಒಂದು 3,000ಕ್ಕೂ ಮಿಕ್ಕಿದ ಒಂದು ಸನ್ನದ್ಧದಾರರು ಮಿಕ್ಕಿದಂಥ ಸಭೆಯಲ್ಲಿ ನಾವು ಅದನ್ನು ಖಾತ್ರಿಪಡಿಸಿರ್ತೇವೆ. ಅದು ಬಿಟ್ಟರೆ ನಾವು ಎಂದೂ ಕೂಡ ಯಾರೂ ಕೂಡ ಚುನಾವಣೆಗೆ ಅಥವಾ ಸರ್ಕಾರಕ್ಕೆ 500, 700, 900 ಕೋಟಿ ಹಣ ನೀಡಿದ್ದೀವಿ ಅಂತೇಳಿ ನಾವು ಎಲ್ಲೂ ಹೇಳಿದ್ದಿಲ್ಲ, ಯಾರೂ ಹೇಳಲಿಲ್ಲ. ಇದನ್ನು ಚುನಾವಣಾ ರಾಜ್ಯಕ್ಕೆ ಬಳಸಿಕೊಳ್ಳುತ್ತಿರುವುದು ಬಹಳ ಒಂದು ಬೇಸರದ ವಿಷಯ ಇದು. ಯಾಕೆಂತ ಹೇಳಿದರೆ ನಾವು ವ್ಯವಹಾರಸ್ಥರು ಸ್ವಾಮಿ, ನಾವು ಯಾಕೆ ಈ ಚುನಾವಣೆಗಳಿಗೆ ನಾವು ಹಣ ಕೊಡ್ತೇವೆ? ನಾವು ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ನಾವು ಇದನ್ನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೆವು. ಆ ಸರ್ಕಾರದಲ್ಲೂ ಕೂಡ ಪ್ರಮೋಷನು ಟ್ರಾನ್ಸ್ಫರ್ಗಳಿಗೆ ಹಣ ತೆಗೆದುಕೊಂಡದ್ದು ಎಲ್ಲರಿಗೆ ಗೊತ್ತಿಲ್ವಾ? ಇದು 15 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಇದೇನು ಹೊಸದಾಗಿ ನಡ್ಕೊಂಡು ಬಂದಿರುವಂಥದ್ದಲ್ಲ. ಇದು ಈಗ ಉಲ್ಬಣ ಆಗಿದೆ. ಉಲ್ಬಣ ಆದದರಿಂದ ನಾವು ಅದನ್ನು ಹೇಳ್ತಾ ಇದ್ದೀವಿ. ಬಿಟ್ಟರೆ ಇದನ್ನು ಒಂದು ದಯವಿಟ್ಟು ಚುನಾವಣಾ ರಾಜಕೀಯಕ್ಕೆ ನೀವುಗಳು ಉಪಯೋಗ ಮಾಡಿಕೊಳ್ಬೇಡಿ. ನಾವು ಯಾರಿಗೂ ಚುನಾವಣಾ ರಾಜಕೀಯಕ್ಕೆ ಹಣವನ್ನು ಕೊಟ್ಟಿದ್ದಿಲ್ಲ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರಿಗೂ ಗೊತ್ತಿಲ್ವಾ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇದು ಅಬಕಾರಿ ಮಂತ್ರಿ ಆಗಿದ್ದಾಗ ನಮ್ಮ ಯಾವುದು ಮಾರ್ಜಿನನ್ನು 20ರಿಂದ 10ಕ್ಕೆ ಯಾಕೆ ಇಳಿಸಿದ್ದು ಎಲ್ರಿಗೂ ಗೊತ್ತಿಲ್ವಾ? ಯಾಕೆ ಇಳಿಸಿದಂತ ಎಲ್ರಿಗೂ ಗೊತ್ತಿಲ್ವಾ? ಇಡೀ ಅಬಕಾರಿ ಉದ್ಯಮಕ್ಕೆ ಇದು ಗೊತ್ತಿದೆ. ಆದ್ದರಿಂದ ನಾನು ಜನಪ್ರತಿನಿಧಿಗಳಿಂದ ಒಂದು ವಿನಂತಿ, ನಮ್ಮ ಉದ್ಯಮದಲ್ಲಿ ಬೆಂಕಿ ಬಿದ್ದಿದೆ. ಸರ್ಕಾರದಲ್ಲಿ ನಾವು ಇದನ್ನು ನಂದಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬೆಂಕಿ ನಂದಿಸಬೇಡಿ.